ಚುನಾವಣಾ ಪ್ರಚಾರದ ವೇಳೆ ಮಾಜಿ ಡಿಸಿಎಂ ಪರಮೇಶ್ವರ್ ಅವರಿಗೆ ಕಲ್ಲೇಟು ತಗುಲಿದ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಪಕ್ಷದ ಬಾವುಟ ಹಿಡಿದು ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಮಾತನಾಡಿದ ಎಡಿ ಬಲರಾಮಯ್ಯ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಸೋಲಿನ ಭಯವಾಗಿದ್ದು ಹೀಗಾಗಿ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು. ಅವರ ವ್ಯಕ್ತಿತ್ವ ಏನು ಅಂತ ಈ ಘಟನೆಯಿಂದಲೇ ಗೊತ್ತಾಗುತ್ತೆ. ಈ ಘಟನೆಗೆ ಕಾರಣವಾದ ವ್ಯಕ್ತಿಯನ್ನು ಬಂಧಿಸದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಮಾಜಿ IAS ಅಧಿಕಾರಿ ಬಂದು 6 ತಿಂಗಳುಗಳಿಂದ ಅಪಪ್ರಚಾರ ನಡೆಸುತ್ತಿದ್ದಾರೆ. ಅವರು ಶಾಸಕನಾಗಬೇಕೆಂದು ಹಗಲು ಕನಸು ಕಾಣುತ್ತಿದ್ದು ಅವರ ಕಾರ್ಯಕರ್ತರಿಂದಲೇ ಇಂತಹ ಘಟನೆ ನಡೆದಿದೆ ಎಂದು ಅವರು ಆರೋಪಿಸಿದರು. ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಪೊಲೀಸ್ ಇಲಾಖೆ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದರು. ವರದಿ ಮಂಜುಸ್ವಾಮಿ MN ಕೊರಟಗೆರೆ. ತಕ್ಷಣ ನೀವು ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿ, ಸುಮೋಟ ತನಿಖೆ ತಗೊಂಡು FIR ಮಾಡಿ ಸಮಗ್ರ ತನಿಖೆ ಆಗ್ಬೇಕು. ಇದರಿಂದ ಯಾರು ಪಿತೂರಿ ಇದ್ದಾರೆ ಸಮಗ್ರ ತನಿಖೆ ಆಗ್ಬೇಕು. ನಾವು ಸಂಯಮದಿಂದ ಇದ್ದೀವಿ, ನಮ್ಮ ನಾಯಕರು ಸಂಯಮದವರು, ತಾಳ್ಮೆರು. ಅವರ ಒಳ್ಳೆತನ ಮುತ್ಸತ್ತಿದನ ನೀವು ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ ಮುಂದಿನ ದಿಕ್ಕಲ್ಲಿ ತಕ್ಕ ಶಾಸ್ತಿ ಆಗ್ಬೇಕಾಗತ್ತೆ. ನಾನು ವಿನಂತಿ ಮಾಡ್ತೀನಿ ಪೊಲೀಸ್ ಇಲಾಖೆಗೆ, ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಈ ರೀತಿ ಘಟನೆಗಳು ಮರುಕಳಿಸಬಾರ್ದು, ಕ್ರಮ ಕೈಗೊಳ್ಬೇಕು ಅಂತ. ಆದ್ರೆ ಕಳೆದ 6 ತಿಂಗಳಿನಿಂದ ಈ ತಾಲೂಕಿಗೆ ಬಂದಂತ ಒಬ್ಬ ಮಾಜಿ IAS ಅಧಿಕಾರಿ ಭ್ರಷ್ಟಾಚಾರದ ಅಕ್ರಮ ದುಡ್ಡು ತೆಗೆದುಕೊಂಡ್ಬಂದು ನಾನು ದಿನ ಬೆಳಗಾಗತ್ತೊಳಗೆ MLA ಆಗ್ಬೇಕು ಅಂತ ಹಗಲು ಕನಸು ಕಾಣ್ತಾರ ಅಂತ ಒಬ್ಬ ಅಧಿಕಾರಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಂದು ಒಬ್ಬ ಶಾಸಕರಿದ್ದಾಗ, ಮಂತ್ರಿ ಇದ್ದಾಗ ಬಂದು ಥ್ರೆಟ್ ಮಾಡಿ ಜೀವ ಬೆದರಿಕೆ ಹಾಕಿ ಪ್ರತಿಭಟನೆ ಮಾಡಿದಾಗ ನಿಮ್ ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು, ನಿಮ್ ಜಿಲ್ಲೆ ಆಡಳಿತ ಏನ್ ಮಾಡ್ತಿತ್ತು? ಕಾನೂನು ಕ್ರಮ ಕೈಗೊಂಡಿದ್ರೆ ಇದೇ ತಾಲೂಕು ಆಫೀಸ್ ಹತ್ರ ನಾಮಪತ್ರ ಹಾಕಕ್ ಬಂದಾಗ ನಿಮ್ ಪೊಲೀಸ್ ಸಿಬ್ಬಂದಿಗೆ ಯಾರು ಕಲ್ಲೊಡಿತಿರ್ಲಿಲ್ಲ. ನಾಮಿನೇಷನ್ ಹಾಕೋ ದಿವಸ ಯಾವ ರೀತಿ ನೀವು ಸೂಕ್ತ ಬಂದೋಬಸ್ತ್ ಕೊಟ್ರಿ? ಈ ತಾಲೂಕಿನಿಂದ 40 ರಿಂದ 50 ಸಾವಿರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರು. ಒಂದು ಸಣ್ಣ ಹೆಚ್ಚು ಕಮ್ಮಿ ಆಗ್ಲಿಲ್ಲ. 5 ಜನ ಪೊಲೀಸ್ ಸಿಬ್ಬಂದಿನ ನೇಮಕ ಮಾಡ್ತೀರಾ?